ಇವತ್ತಲ್ಲ ನಮ್ಮ ದೇಶ, ನಾಳೆ ನಮ್ಮ ದೇಶದಲ್ಲಿ ನೀವು ಸಹ ನಮ್ಮ RSS ಅಂತ ಹೇಳಬೇಕಾಗತ್ತೆ. ಡೆಫಿನೆಟ್ ಏನ್ ಗೊತ್ತು ಇಡೀ ರಾಜ್ಯಕ್ಕೆ ಬೆಂಕಿ ಹಚ್ಚೋದು ನೀನು. ನಿನ್ಗೇನು ಗೊತ್ತಿಲ್ಲ, ಕುತ್ಕೋ. ಇಡೀ ರಾಜ್ಯಕ್ಕೆ ಕಾಂಗ್ರೆಸ್ ಪಕ್ಷಕ್ಕಲ್ಲ, ಇಡೀ ರಾಜ್ಯಕ್ಕೆ ಬೆಂಕಿ ಹಚ್ಚೋದು ನೀನು. ನಿನ್ಗೇನು ಗೊತ್ತಿಲ್ಲ, ಕುತ್ಕೋ. ಆಮೇಲೆ ಭಾರತೀಯ ಜನತಾ ಪಕ್ಷ, RSS, ಆಮೇಲೆ ಕಾಂಗ್ರೆಸ್, ಅವು ಎಲ್ಲ. ನೀವು ಯಾಕೆ ನಮ್ಮ RSS ನೀವು ಯಾಕೆ ನಮ್ಮ RSS ಅನ್ನ ಅಷ್ಟು ಬೇಸರ ಮಾಡ್ಕೊಳ್ತೀರಿ? ಬೇಸರ ಮಾಡ್ಕೊಂಡಿಲ್ಲ. ನೀವು ಯಾಕೆ ವೈದ್ಯ ಕಾಂಗ್ರೆಸ್ ಬಿಟ್ಟು ಬೇರೆ ಹೋಗೇ ಇಲ್ಲ ನಾವು. ಮತ್ತೆ RSS ಅನ್ನೋದು ರಾಷ್ಟ್ರೀಯ ಸೇವಾ ಸಂಘ, ಅದು ಹೇಳತ್ತಪ್ಪ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಸನ್ಮಾನ್ಯ ಅಧ್ಯಕ್ಷರೇ, ಆ ಪೀಠ ಮೇಲೆ ಕೂತ್ಕೊಂಡು ನಮ್ಮ RSS ಅಂತೀರ ತಾವು? ಇನ್ನೇನು ಮತ್ತೆ ನಮ್ಮ RSS ಅಲ್ತೆ, ನಮ್ಮ RSS RSS ನಮ್ದೇ. ಆಮೇಲೆ ಭಾರತೀಯ ಜನತಾ ಪಕ್ಷ, RSS, ಆಮೇಲೆ ಕಾಂಗ್ರೆಸ್, ಅವು ಎಲ್ಲ. ನೀವು ಯಾಕೆ ನಮ್ಮ ನೀವು ಯಾಕೆ ನಮ್ಮ RSS ಅನ್ನ ಅಷ್ಟು ಬೇಸರ ಮಾಡ್ಕೊಳ್ತೀರಿ? ಬೇಸರ ಮಾಡ್ಕೊಂಡಿಲ್ಲ. ನೀವು ಯಾಕೆ ವೈದ್ಯ ಕಾಂಗ್ರೆಸ್ ಬಿಟ್ಟು ಬೇರೆ ಹೋಗೇ ಇಲ್ಲ ನಾವು. ಮತ್ತೆ RSS ಅನ್ನೋದು ರಾಷ್ಟ್ರೀಯ ಸೇವಾ ಸಂಘ, ಅದು ಹೇಳತ್ತಪ್ಪ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಸನ್ಮಾನ್ಯ ಅಧ್ಯಕ್ಷರೇ, ಆ ಪೀಠ ಮೇಲೆ ಕೂತ್ಕೊಂಡು ನಮ್ಮ RSS ಅಂತೀರ ತಾವು? ಇನ್ನೇನು ಮತ್ತೆ ನಮ್ಮ RSS ಅಲ್ತೆ, ನಮ್ಮ RSS RSS ನಮ್ದೇ. ಜಮೀರ್ ಅವ್ರು ಸುಳ್ಳು ಹೇಳೋದು. ಜಮೀರ್ ಇಲ್ಲೋಡ್ರಿ, ನಾ ಒಂದ್ ಮಾತು ಹೇಳ್ತೀನಿ. ಇವತ್ತಲ್ಲ ನಮ್ಮ ದೇಶ, ನಾಳೆ ನಮ್ಮ ದೇಶದಲ್ಲಿ ನೀವು ಸಹ ನಮ್ಮ RSS ಅಂತ ಹೇಳಬೇಕಾಗತ್ತೆ. ಡೆಫಿನೆಟ್ ಜಮೀರ್ ಹೋಗ್ಲಿ, ಜಮೀರ್ನ ಬಿಟ್ಟುಬಿಡಿ. ನಾನೇ ತೀರ್ಮಾನ ಕೊಟ್ಟಿದ್ದೀನಿ. RSS ಇಂದ ಮನುವಾರ ಈ ದೇಶದಲ್ಲಿ ಸ್ಥಾಪನೆ ಆಗ್ತದೆ, ಅದಕ್ಕೋಸ್ಕರವಾಗಿ ವಿರೋಧ ಮಾಡ್ತೀವಿ ನಾವು. ಆಮೇಲೆ ಭಾರತೀಯ ಜನತಾ ಪಕ್ಷ, RSS, ಏನ್ ಗೊತ್ತು ನಿನ್ಗೇನ್ ಗೊತ್ತು? ಇಡೀ ರಾಜ್ಯಕ್ಕೆ ಬೆಂಕಿ ಹಚ್ಚೋದು ನೀನು. ನಿನ್ಗೇನು ಗೊತ್ತಿಲ್ಲ, ಕುತ್ಕೋ. ಇಡೀ ರಾಜ್ಯಕ್ಕೆ ಕಾಂಗ್ರೆಸ್ ಪಕ್ಷಕ್ಕಲ್ಲ, ಇಡೀ ರಾಜ್ಯಕ್ಕೆ ಬೆಂಕಿ ಹಚ್ಚೋದು ನೀನು. ನಿನ್ಗೇನು ಗೊತ್ತಿಲ್ಲ, ಕುತ್ಕೋ. ಒಂದ್ ನಿಮಿಷ ಅಂದ್ರೆ ಒಂದೇ ನಿಮಿಷ ಕುತ್ಕೊ. ನೀನು ಪದೇ ಪದೇ ಹೇಳ್ಬಾರ್ದು ಅಷ್ಟೇ. ಅಧ್ಯಕ್ಷ ಈ ತರ ಮಾತಾಡೋದು, ಅದು ಅಲ್ಲ, ಈ ತರ ಮಾತಾಡೋದು ಅಂತ ಹೇಳಿ